ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ದಲಿತ ಯುವತಿಯ ಮೇಲಿನ ಅತ್ಯಾಚಾರ ಹತ್ಯೆ ಪ್ರಕರಣವನ್ನು ಖಂಡಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಚ್ಚಿಲ ವತಿಯಿಂದ ಉಚ್ಚಿಲಪೇಟೆಯಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾ ಸಮಿತಿಯ ಸದಸ್ಯ ಹನೀಫ್ ಮೋಳೂರು ಅವರು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಟ್ಲರ್ ಮಾದರಿ ಆಡಳಿತ ನಡೆಸುತ್ತಿದ್ದಾರೆ. ಆರೋಪಿಗಳು ಮೋದಿ ಮತ್ತು ಯೋಗಿಯ ಆಪ್ತರಾಗಿದ್ದು ಅವರಿಗೆ ರಕ್ಷಣೆ ನೀಡಲಾಗ್ತಾ ಇದೆ. ಇಲ್ಲಿರುವ ಕಬ್ಬಿನ ತೋಟಗಳು, ಕೃಷಿ ತೋಟಗಳು ಮೇಲ್ವರ್ಗದವರಿಗೆ, ಬಂಡವಾಳಶಾಹಿಗಳಿಗೆ ಮತ್ತು ಕೋಮುವಾದಿಗಳಿಗೆ ಅತ್ಯಾಚಾರದ ಗದ್ದೆಗಳಾಗಿ ಮಾರ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿರುವ ಹಿಂದೂ, ಕ್ರೈಸ್ತ, ಮುಸಲ್ಮಾನರನ್ನ ಒಗ್ಗೂಡಿಸಿ ಅನ್ಯಾಯದ ವಿರುದ್ಧ ಎಸ್ಡಿಪಿಐ ಧ್ವನಿ ಎತ್ತಲಿದೆ ಎಂದು ಹೇಳಿದರು. ಎಸ್ಡಿಪಿಐಯ ಕೈವಾಡ ಇದೆ ಅಂತ ಹೇಳಿ ಅಲ್ಲಿ ಒಂದು ಅಪಪ್ರಚಾರ ನಡೀತದೆ. ಯಾಕೆ ಹೇಳಿದ್ರೆ ದೇಶದ ಜನರ ಒಂದು ಮೈಂಡ್ ಅನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಲಿಕ್ಕೆ ಇದೊಂದು ಷಡ್ಯಂತ್ರ ಹೇಳಬಹುದು. ಅದು ಸಹ ನಾವು ಇಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತೇವೆ. ಅದೇ ರೀತಿ ಈ ಒಂದು ಸಂತೈಸಿದ ಅತ್ಯಾಚಾರದ ಸಂತೈಸಿದ ಮನಗಳಿಗೆ ಈ ಧಮಕಿಯನ್ನು ನೀಡುತ್ತ ಆರಕ್ಷಕ ಅವರು, ಅದೇ ರೀತಿ ಈ ಠಾಕೋರ್ ಸಂಸ್ಥೆಯವರು ಅತ್ಯಾಚಾರ ಇದಕ್ಕೆ ಅವರಿಗೆ ಮನೆಯವರಿಗೆ ಸಾಂತ್ವನ ಹೇಳುವ ಬದಲು ಅವರಿಗೆ ಧಮಕಿಯನ್ನು ಕೊಡ್ತಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸಂತೈಸೆಯ ಬಗ್ಗೆ ಅಲ್ಲಿ ಪ್ರತಿಭಟನೆ ನಡೆಯುತ್ತಿರುವಾಗ ನಮ್ಮ ಇಲ್ಲಿಯ ಸ್ಥಳೀಯ ಸಂಸ್ಥೆಯ ಇಲ್ಲಿಯ ಮಾಧ್ಯಮದ ವರ್ಗದಲ್ಲಿ ನಮ್ಮ ಒಂದು ಮುಸಲ್ಮಾನರ ವಿರೋಧಿ ಅಂತ ಹೇಳಬಹುದು, ಅದೇ ರೀತಿ ಜಾತ್ಯತೀತಿಯ ವಿರೋಧಿ ಅಂತ ಹೇಳಬಹುದು, ದಲಿತರ ವಿರೋಧಿ ಅಂತ ಹೇಳಬಹುದು ಸುವರ್ಣ ನ್ಯೂಸ್ ಅಜಿತ್ನವರು ಅವರು ಈ ಒಂದು ಅತ್ಯಾಚಾರವನ್ನು ಖಂಡಿಸುವ ಬದಲು ಇಲ್ಲಿ ನಡೆಯುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ಸದಸ್ಯರ ಮಗನಾದ ಯಾವುದೋ ಒಂದು ಅತ್ಯಾಚಾರ ಅಂತ ಹೇಳಿ ಅವರು ಬಿಂಬಿಸುತ್ತಾರೆ. ಒಂದು ವೇಳೆ ಆ ಅತ್ಯಾಚಾರವನ್ನು ಅವರು ಯಾವ ರೀತಿ ಬಿಂಬಿಸ್ತಾರೆ, 4-5 ದಿವಸದಲ್ಲಿ ಇವರು ಯಾವ ರೀತಿ ಯುಪಿಯ ಇದರಲ್ಲಿ ಅವರು. ಈ ಸಂದರ್ಭ ಎಸ್ಡಿಪಿಐ ಮುಖಂಡ ಮಜೀದ್ ಪುಲ್ಯ ಸೇರಿದಂತೆ ಕಾರ್ಯಕರ್ತರು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. जिंदाबाद 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 एसडीपीआई जिंदाबाद घोषಣೆ ಇಲ್ಲಿ ಹೆಸರಿಗೆ ಅವರು ಸಂಸ್ಕೃತಿ ರಕ್ಷಕರು ಹೆಣ್ಣಿನ ಜೀವ ರಕ್ಷಕರು ಅತ್ಯಾಚಾರ ಸಂಸದೆಯ ದಹಿಸಿದ ಜ್ವಾಲ